ಅಧ್ಯಕ್ಷರಾದಂಥ ಮಹಾದಾನಿಗಳಾದಂಥ ಕನ್ಯಾ ಸದಾಶಿವಯವರ ಅಮೃತಾಸನದಲ್ಲಿ ಈಗ ಬಿಡುಗಡೆಗೊಳಿಸ್ತಿದ್ದಾರೆ. ಎಲ್ಲ ನಮ್ಮ ಘಟಕಗಳ ಅಧ್ಯಕ್ಷರು ದಯವಿಟ್ಟು ಮುಂದೆ ಬನ್ನಿ, ವೇದಿಕೆ ಹಬ್ಬಳಿ ಬನ್ನಿ. ಬಾಲಕೃಷ್ಣ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಡಾಕ್ಟರ್ ಕನ್ಯಾ ಸದಾಶಿವಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ 11ನೇ ವರ್ಷದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ ಪತ್ತುಮಡಿ ಹೋಟೆಲ್ನಲ್ಲಿ. ಇದಕ್ಕೆ ಸೇರಿದಂಥ ಎಲ್ಲ ನಮ್ಮ ದಾನಿಗಳು, ಟ್ರಸ್ಟಿಗಳು, ಘಟಕದ ಅಧ್ಯಕ್ಷರಾದಿಗಳು, ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. 11ನೇ ವರ್ಷದ ಪಟ್ಟ ಸಂಭ್ರಮ 2026 ಮೇ 30ರಂದು ಅಡ್ಯಾರ್ ಗಾರ್ಡನ್ನಲ್ಲಿ ಕಾರ್ಯಕ್ರಮ. ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ, ಹುಲಿಗೆ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಿಗೆ ಯಕ್ಷಧ್ರುವ ಪಟ್ಟ ಪ್ರಶಸ್ತಿ 2026 ನಡೆಯಲಿದೆ. ಮಂಗಳೂರು ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಟ್ರಸ್ಟ್ ಮಂಗಳೂರಿಗೆ ಅದರ 11ನೇ ವರ್ಷದ ಪಟ್ಟ ಸಂಭ್ರಮ ಕಾರ್ಯಕ್ರಮ ಮೇ 30ರಂದು ಶನಿವಾರ ಅಡ್ಯಾರ್ ಬಳಿಯ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿದೆ. ಉದ್ಘಾಟನೆ ಯಕ್ಷಧ್ರುವ ಪಟ್ಟ ಸಂಭ್ರಮ 2026ರ ಕಾರ್ಯಕ್ರಮವನ್ನು ಪಾವಂಜೆ ನಾಗಬ್ರಜಿ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಯಾಜಿ ನಿರಂಜನ ಭಟ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಗಳ ವಿವರ: ಬೆಳಿಗ್ಗೆ 8:30ರಿಂದ 9ರ ತನಕ ಚೌಕಿ ಪೂಜೆ ಹಾಗೂ ಅಬ್ಬರ ತಾಳ, 9ರಿಂದ 11ರವರೆಗೆ ಭರತನಾಟ್ಯ ಪ್ರದರ್ಶನ, 11ರಿಂದ 1:30ರವರೆಗೆ ಮುಖ್ಯ ಸಭಾ ಕಾರ್ಯಕ್ರಮ, ಮಧ್ಯಾಹ್ನ 1:30ರಿಂದ 2ರವರೆಗೆ ನಾಗಬ್ರಜ ಕ್ಷೇತ್ರ ಪಾವಂಜಿ ಶ್ರೀವಾಣಿ ಶಾಲಾ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ, ಮಧ್ಯಾಹ್ನ 2ರಿಂದ 3:30ರವರೆಗೆ ಮಹಿಳಾ ಯಕ್ಷಗಾನ ಮತ್ತು ಹಾಸ್ಯ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮತ್ತು ಯಕ್ಷಧ್ರುವ ಪ್ರಶಸ್ತಿ ಸಮಾರಂಭ ಪಟ್ಟ ಫೌಂಡೇಶನ್ ಟ್ರಸ್ಟ್ನ ಪ್ರಧಾನ ಸಂಚಾಲಕರಾದ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ್ ಅವರ ಮಾರ್ಗದರ್ಶನದಲ್ಲಿ 11ನೇ ವರ್ಷದ ಪಟ್ಟ ಸಂಭ್ರಮದಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ 2026ರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. 26ರ ಸಣ್ಣ ಪಟ್ಟ ಪ್ರಶಸ್ತಿಯನ್ನು ಪೊಲ್ಲಿ ಲಕ್ಷ್ಮೀನಾರಾಯಣ ಶೆಟ್ಟಿಗೆ ಆಗಿ ಹೇಳಿದಾಗೆ ಸಭಾ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತ ಶ್ರೀಪಾದರು, ಹೊಡಿರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು, ನಮ್ಮ ಕರಾವಳಿ ಕಂಡಂತಹ ಮಹಾದಾನಿಗಳಾದಂತಹ ಮುಂಬೈ ಹೇರಂಬ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಇವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. MRG ಗ್ರೂಪ್ಸ್ನ ಕಂಪನೀಸ್ ಬೆಂಗಳೂರು ಇದರ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿಕ್ಕಿದ್ದಾರೆ. ಅನೇಕ ಗೌರವಾನ್ವಿತರು ಇಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಟ್ರಸ್ಟ್ 11 ವರ್ಷಗಳಲ್ಲಿ ಸುಮಾರು 16 ಕೋಟಿ ರೂಪಾಯಿ ಮೌಲ್ಯದ ಸೇವಾ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೆರವೇರಿಸಿದೆ. 11 ವರ್ಷಗಳಲ್ಲಿ ಟ್ರಸ್ಟಿನ ಆಶ್ರಯದಲ್ಲಿ ಅನುಷ್ಠಾನಗೊಳಿಸಿದ ಕೆಲವೊಂದು ಸೇವಾ ಕಾರ್ಯಕ್ರಮಗಳ ಒಂದು ಮುನ್ನೋಟಷ್ಟೇ. ಪಟ್ಲ ಪ್ರಶಸ್ತಿ 8 ಜನ ಕಲಾವಿದರಿಗೆ ಇದಕ್ಕಿಂತ ಮುಂಚೆ ನಾವು 1 ಲಕ್ಷ ರೂಪಾಯಿ ನಗದು, ಬೆಳ್ಳಿ ಪದಕ ಹಾಗೂ ಸನ್ಮಾನದ ಫಲಕ ನೀಡಿ ಗೌರವಿಸಿದ್ದೇವೆ. ಯಕ್ಷಾಶ್ರಯ ನಮ್ಮ ವಿನೂತನ ಯೋಜನೆ 56 ಮನೆಗಳನ್ನು ಈಗಾಗಲೇ ಕಲಾವಿದರಿಗೆ ಬೇರೆ ಬೇರೆ ದಾನಿಗಳ ಮೂಲಕ ನಿರ್ಮಾಣ ಮಾಡಿ ಹಸ್ತಾಂತರಿಸಿ ಆಗಿದೆ. 60 ಮನೆಗಳು ನಿರ್ಮಾಣದ ಅಂತಿಮ ಹಂತದಲ್ಲಿದೆ. ಗೃಹ ರಿಪೇರಿಗೆ, ಮನೆ ರಿಪೇರಿಗೆ ಸುಮಾರು 210 ಕಲಾವಿದಗಳಿಗೆ ತಲಾ 25,000 ರೂಪಾಯಿ ಆಗಿ ನಾವು ಸಹಾಯಧನ ನೀಡಿದ್ದೇವೆ. ಗೌರವಧನ ಸಹಾಯ ತೀರಾ ಅಶಕ್ತರಾದಂತಹ 175 ಕಲಾವಿದರಿಗೆ ತಲಾ 50,000 ರೂಪಾಯಿ ಹಾಗೆ ನಾವು ನೀಡಿದ್ದೇವೆ. ಸನ್ಮಾನ ಸಹಿತ ಗೌರವಧನ ವಿವಿಧ ಪ್ರಾದೇಶಿಕ ಘಟಕಗಳ ಮೂಲಕ ಸುಮಾರು 530 ಕಲಾವಿದಗಳನ್ನು ಸನ್ಮಾನಿಸಿ ಗೌರವಧನ ನೀಡಲಾಗಿದೆ. ಅಪಘಾತ ವಿಮಾ ಯೋಜನೆ ಪ್ರತಿ ವರ್ಷ ಸುಮಾರು 2,450 ಕಲಾವಿದಗಳಿಗೆ, ಇದರಲ್ಲಿ ನಾಟಕ, ದೈವಾರಾಧನೆ ಹಾಗೂ ಕಂಬಳ ಕ್ಷೇತ್ರದ ಕಲಾವಿದರಿಗೆ 60 ಈ ವಿಮಾ ಯೋಜನೆ ಸೌಲಭ್ಯ. ಇದರ ಪ್ರಯೋಜನ 60,000ದವರೆಗೆ ಚಿಕಿತ್ಸಾ ವೆಚ್ಚ ಹಾಗೂ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕಲಾವಿದರಿಗೆ ಸಿಕ್ಕಿದೆ. ಮತ್ತು ಐತಿಹಾಸಿಕ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಫೀನಿಕ್ಸ್ನ ಪುತ್ತಿಗೆ ಮಠದ ವೆಂಕಟಕೃಷ್ಣ ದೇವಸ್ಥಾನದಲ್ಲಿ ಜುಲೈ 27ರಂದು ಅರ್ಚಕ ಕಿರಣ್ ರಾವ್ ಅವರ ನೇತೃತ್ವದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನ ಹಾಗೂ ಫೌಂಡೇಶನ್ನ ಸೇವಾ ಕಾರ್ಯಕ್ರಮಗಳಿಂದ ಪ್ರಭಾವಿತರಾದ ಅರಿಜೋನಾದ ಮೇಯರ್ ಕೋರೆ ವುಡ್ಸ್ ಅವರು ಜುಲೈ 27ನ್ನು ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಡೇ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದೇ ರೀತಿ ಮಿಲ್ವಾಕಿಯಲ್ಲಿ ಕೂಡ ಆಗಸ್ಟ್ 18ನ್ನು ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಡೇ ಎಂಬುದಾಗಿ ಘೋಷಣೆ ಮಾಡಿ ಅಮೆರಿಕ ನಮ್ಮ ಫೌಂಡೇಶನ್ ಅನ್ನು ಗೌರವಿಸಿದೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಯಕ್ಷ ಶಿಕ್ಷಣ ಯಕ್ಷಗಾನ ಲೋಕಕ್ಕೆ ಹೊಸ ಚೇತನ ತುಂಬ ನವೀನ ಕಲಾವಿದರನ್ನು ರೂಪಿಸುವ, ಕಲಾಸಕ್ತಿಯನ್ನು ಜಾಗೃತಿಗೊಳಿಸುವ ಮತ್ತು ಸುಸಂಸ್ಕೃತ ಪ್ರೇಕ್ಷಕ ಸಮುದಾಯವನ್ನು ನಿರ್ಮಿಸುವ ಒಂದು ಐತಿಹಾಸಿಕ ಮತ್ತು ಪ್ರಗತಿಯುತ ಹೆಜ್ಜೆಯೇ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ. ಹಿರಿಯ ಕಲಾವಿದರ ಅನುಭವವಿದ್ದ ಮಾರ್ಗದರ್ಶನದ ಮೇರೆಗೆ ಈ ಕಲಾಘಟ್ಟದಲ್ಲಿ 51 ಯಕ್ಷಗಾನದ ಶಿಕ್ಷಕರು ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ತರಗತಿಗಳನ್ನು ನಡೆಸ್ತಾ ಇದ್ದಾರೆ.
ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 89 ಶಾಲೆಗಳಲ್ಲಿ ಸುಮಾರು 13,248 ವಿದ್ಯಾರ್ಥಿಗಳು 13,248 ವಿದ್ಯಾರ್ಥಿಗಳು ಈ ಯಕ್ಷಗಾನದ ಯಕ್ಷ ಶಿಕ್ಷಣದ ಅಮೃತವನ್ನು ಸವಿತಾ ಇದ್ದಾರೆ. ಅದರಲ್ಲಿ ವಿಶೇಷ ಹೆಗ್ಗಳಿಕೆಯ ವಿಷಯವೆಂದರೆ ಈ 89 ಶಾಲೆಗಳ ಪೈಕಿ 79 ಶಾಲೆಯ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ರಂಗ ಪ್ರವೇಶವನ್ನು ಕೂಡ ನಮ್ಮ ಫೌಂಡೇಶನ್ ಅವರನ್ನು ಮಾಡಿಸಿದೆ. ಒಟ್ಟು 5,234 ವಿದ್ಯಾರ್ಥಿಗಳ ಯಕ್ಷಗಾನ ರಂಗ ಪ್ರವೇಶ ಈಗಾಗಲೇ ನಾವು ಮಾಡಿ ಸಂಪನ್ನಗೊಳಿಸಿದ್ದೇವೆ. ಇದು ಈ ಯೋಜನೆ ಅತ್ಯಂತ ಹರ್ಷದಾಯಕ ಮೈಲಿಗಲ್ಲಾಗಿದೆ. ಈ ಯೋಜನೆಯು ಮುಖ್ಯವಾಗಿ ಸರ್ಕಾರಿ ಶಾಲಾ ಮಕ್ಕಳ ಸರ್ವಾಂಗೀಣ ಅಭ್ಯುದಯವನ್ನು ಕೇಂದ್ರಬಿಂದುವಾಗಿರಿಸಿದೆ. ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಶಾಲಾ ಅವಧಿಯಲ್ಲಿ ಶಾಲಾ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಯಕ್ಷ ಶಿಕ್ಷಣದ ತರಗತಿಗಳು ನಡೆಯುತ್ತಿದೆ. ಯಕ್ಷಗಾನ ಕಲೆಯ ಮೂಲಕ ತಮ್ಮ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಬೆಳವಣಿಗೆಯ ಸಂಕಲ್ಪವನ್ನು ಈ ಯೋಜನೆಯಲ್ಲಿ ಎಡೆಯಲ್ಲಿ ಹೊತ್ತು ನಡೆಸುತ್ತಿದೆ. ಈ ಯಕ್ಷಗಾನ ಕಲೆಯ ಅಭ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವರ್ಧಿಸುವುದರ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಉದ್ದೀಪನಗೊಳ್ಳಲಿದೆ. ಮುಂದಿನ ಪೀಳಿಗೆಗೆ ಕಲೆ ಮತ್ತು ಸಂಸ್ಕೃತಿಯ ಅಮೂಲ್ಯ ಬಳುವಳಿ ಈ ಯಕ್ಷಗಾನದಿಂದ ದೊರೆಯಲಿದೆ ಅಂತ ಹೇಳುತ್ತಾ, ಈ ನಾಡಿದ್ದು ಮೇ 30ನೇ ತಾರೀಕು ಶನಿವಾರದಂದು ನಡೆಯುವಂತಹ ಈ ಪಟ್ಟ ಸಂಭ್ರಮ 2026 ನಮ್ಮ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ಯಾಚಿಸ್ತಾ ಇದ್ದೇವೆ.